ಬರೋ ಭಾನುವಾರ ನಮ್ಮ ಆಳ್ವಾಸ್ ಕೃಷಿ ಸಿರಿ ವೇದಿಕೆಯಲ್ಲಿ ಭಾನುವಾರ ಬೆಳಗ್ಗೆ 7ರಿಂದ ಮಧ್ಯಾಹ್ನ 2 ತನಕ ಉಚಿತ ಧ್ಯಾನ ಕಾರ್ಯಕ್ರಮ ಅನ್ನೋದೊಂದು ನಡೀಲಿದೆ. ಪ್ರತಿಯೊಬ್ಬರಿಗೆ ಮನಃಶಾಂತಿ ಬೇಕು, ಸ್ಟ್ರೆಸ್ ಅನ್ನೋದು ಕಡಿಮೆ ಆಗಬೇಕು, ಆರೋಗ್ಯ ಅನ್ನೋದು ಚೆನ್ನಾಗಿರಬೇಕು. ಇವಾಗ ಎಷ್ಟೇ ಹಣ ಇದ್ರೂ, ಎಷ್ಟೇ ದುಡಿತಾ ಇದ್ರೂ, ಎಷ್ಟೇ ಕೆಲಸಗಳಿದ್ರೂ ಆರೋಗ್ಯ ಅನ್ನೋದು ಎಲ್ಲಿ ಸಿಗ್ತಾ ಇಲ್ಲ. ನಮ್ಮ ಭೌತಿಕ ಆರೋಗ್ಯಕ್ಕೆ ಮುಖ್ಯ ಕಾರಣ ನಮ್ಮ ಮಾನಸಿಕ ಆರೋಗ್ಯ ಚೆನ್ನಾಗಿರಬೇಕು. ಅಂತ ಒಂದು ಮಾನಸಿಕ ಆರೋಗ್ಯ ಬರಬೇಕು ಅಂದರೆ ನಾವು ಧ್ಯಾನ ಅನ್ನೋದು ಮಾಡಲೇಬೇಕು ಖಂಡಿತ. ಪತಂಜಲಿ ಯೋಗ ಸೂತ್ರದಲ್ಲಿನೂ ಧ್ಯಾನದ ಬಗ್ಗೆ ತುಂಬ ಹೇಳಿದ್ದಾರೆ ಅವರು. ಇವಾಗ ಯೋಗ ಎಷ್ಟು ಫೇಮಸ್ ಆಗ್ತಾ ಇದೆಯೋ ಅದೇ ಥರ ಧ್ಯಾನನೂ ಎಲ್ಲರೂ ಮಾಡಬೇಕು ಅಂತಾನೆ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ. ಇವಾಗ ಈ ಉಚಿತ ಕಾರ್ಯಕ್ರಮದಲ್ಲಿ ಇದು 8ನೇ ಕಾರ್ಯಕ್ರಮ ನಾವು ಮಾಡೋದು ಈ 2 ವರ್ಷದಲ್ಲಿ. ತುಮಕೂರು, ಬಳ್ಳಾರಿ ಮತ್ತು ಹಾಸನ, ಚನ್ನರಾಯಪಟ್ಟಣ, ಒಂದೊಂದು ಕಡೆ ಶಿವಮೊಗ್ಗ, ಪ್ರತಿ ಕಡೆನೂ ನಾವು ಒಂದೊಂದು ವೇದಿಕೆಯನ್ನು ಸೆಲೆಕ್ಟ್ ಮಾಡಿಕೊಂಡು ಉಚಿತವಾಗಿ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಸುಮಾರು ಒಂದು 5,000 ಜನ ಸೇರ್ತಾರೆ. ಇಡೀ ಕರ್ನಾಟಕದಿಂದ ಎಲ್ಲ ಕಡೆಯಿಂದನೂ ಇದೊಂದು ಕನ್ನಡ ಪ್ರೋಗ್ರಾಮು. ಎಲ್ಲರೂ ಬಂದು ಒಟ್ಟಿಗೆ ಕೂತ್ಕೊಂಡು 3 ಗಂಟೆ ಕಾಲ ನಾದ ಜೊತೆ ಧ್ಯಾನ ಮಾಡ್ತಾರೆ. ಅಂದರೆ ಶಾಸ್ತ್ರೀಯ ನಾದ 3 ಗಂಟೆ ಕಾಲ ಧ್ಯಾನ ಮಾಡಿದ್ರೆ ಎಷ್ಟೊಂದು ಮನಃಶಾಂತಿ, ಈ ಧ್ಯಾನದ ಬೆಲೆ ಏನು ಅವ್ರಿಗೆ ಗೊತ್ತಾಗುತ್ತೆ. ಯಾವಾಗ ಗ್ರೂಪಲ್ಲಿ ನಾವು ಏನೇ ಮಾಡಿದ್ರು ಅದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಾವು ಒಂದು ಟ್ರೆಕ್ಕಿಂಗ್ ಹೋಗಿದ್ರು ಫ್ರೆಂಡ್ಸ್ ಜೊತೆ ಅವ್ರ ಫ್ಯಾಮಿಲಿ ನಾವು ಗ್ರೂಪಾಗಿ ಹೋಗಿದ್ರೆ ಎಷ್ಟು ಖುಷಿ ಇರುತ್ತೋ, ಅದೇ ಥರ ಒಂದು 5,000 ಜನ ಕೂತ್ಕೊಂಡು ಒಟ್ಟಿಗೆ ಧ್ಯಾನ ಮಾಡಿದರೆ ಎಷ್ಟೊಂದು ಲಾಭಗಳನ್ನು ಪಡಿಬೋದು. ಆ ಧ್ಯಾನದ ಬೆಲೆ ಏನೋ ಗೊತ್ತಾಗುತ್ತೆ, ಶಕ್ತಿ ಏನೋ ಗೊತ್ತಾಗುತ್ತೆ, ಎಷ್ಟೋ ಸ್ಟ್ರೆಸ್ಸು ಕಡಿಮೆ ಆಗುತ್ತೆ. ಇಂಥ ಒಂದು ಪ್ರತಿಯೊಂದು ಡಿಸ್ಟ್ರಿಕ್ಟಲ್ಲಿ ಇವಾಗ ನಮ್ಮ ಮನೆಯಲ್ಲಿ ಮದುವೆ ಇದ್ದರೆ ಎಲ್ಲರೂ ನಾವು ಕರಿತೀವಿ. ಅದೇ ಥರ ಒಂದು ಯಜ್ಞ ಇಟ್ಕೊಂಡಿದ್ರೆ ಎಲ್ಲರಿಗೆ ಧ್ಯಾನ ಅನ್ನೋದು ಪರಿಚಯ ಆಗುತ್ತೆ. ಮಾಡ್ತಾರೋ ಇಲ್ಲೋದು ಅವ್ರವ್ರ ಇಷ್ಟ, ಬಟ್ ಪರಿಚಯ ಮಾಡೋದು ನಮ್ಮ ಧರ್ಮ ಅಂತ ಒಂದು ಸಂಕಲ್ಪ ಇಟ್ಕೊಂಡು ಟ್ರಸ್ಟ್ ಕಡೆಯಿಂದ, ಪಿರಮಿಡ್ ವರ್ಲ್ಡ್ ಫೌಂಡೇಶನಿಂದ ನಾವು ಈ ಒಂದು ಉಚಿತ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಬೆಳಗ್ಗೆ ತಿಂಡಿನೂ ಸರಿ, ಮಧ್ಯಾಹ್ನ ಊಟನೂ ಅನ್ನದಾನ ಮಾಡ್ತೀವಿ. ಈ ಧ್ಯಾನನೂ ಉಚಿತವಾಗಿ ಎಲ್ಲರಿಗೂ, ಬಡವರಾಗಲಿ ಅವರು ಯಾರೇ ಇದ್ರೂ ಪ್ರತಿಯೊಬ್ಬರಿಗೂ ಧ್ಯಾನ ಅನ್ನೋದು ಉಚಿತವಾಗಿ ಹೋಗಬೇಕು ಅಂತ ನಮ್ಮ ಗುರುಗಳ ಸಂಕಲ್ಪ. ಅವರೊಂದು ಸಂಕಲ್ಪದಿಂದ ಈ ಒಂದು ಕಾರ್ಯಕ್ರಮನ ಪ್ರತಿ ಡಿಸ್ಟ್ರಿಕ್ಟಲ್ಲಿ ನಾವು ಮಾಡ್ತಾ ಬರ್ತಾ ಇದ್ದೀವಿ. ಇವಾಗ ಮಂಗಳೂರು ಮೂಡಿಬಿದ್ರೆಯಲ್ಲಿ ಇರೋ ಸುತ್ತಮುತ್ತ ಇರೋ ಉಡುಪಿ ಆಗಲಿ, ಮಂಗಳೂರು ಆಗಲಿ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಅಲ್ಲಿ ಕೂತ್ಕೊಂಡು 3 ಗಂಟೆ ಕಾಲ ಧ್ಯಾನ ಮಾಡಬೇಕು ಅನ್ನೋದು ನಾವು ಕೋರ್ತಾ ಇದ್ದೀವಿ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಇದೆ. ಪ್ರತಿಯೊಂದೂ ನಮಗೆ ಹೊರಗೆ ಸಿಗಲ್ಲ, ನಮ್ಮ ಒಳಗೆ ಹೋಗೋಕ್ಕೆ ಇದು ಒಂದು ಉನ್ನತ ದಾರಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಬನ್ನಿ. ನಿಮ್ಮ ಪತ್ರಿಕೆಕಾರರು ಎಲ್ಲರಿಗೂ ತುಂಬ ಹೃದಯಪೂರ್ವ ನಮಸ್ಕಾರಗಳು. ನಿಮ್ಮಿಂದ ಜನಗಳಿಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ಹೋಗಿದ್ರೆ ಅವರೆಲ್ಲ ಬರೋಕ್ಕೆ ಸಾಧ್ಯ ಆಗುತ್ತೆ. ಧನ್ಯವಾದ.